ಚಿಕ್ಕಮಗಳೂರು ವಕೀಲರ ಸಂಘದ ಸದಸ್ಯರಾದ ಪ್ರೀತಮ್ ಎಂಬುವರ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯದ ವಿರುದ್ಧ ಹಾಗೂ ಘಟನೆಯಿಂದ ಅನ್ಯಾಯಕ್ಕೊಳಗಾದ ವಕೀಲ ಪ್ರೀತಮ್ಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿ ವಕೀಲರ ಸಂಘ ರಿಜಿಸ್ಟರ್ಡ್ ಬಂಟ್ವಾಳದ ವತಿಯಿಂದ ಜೆಎಂಎಫ್ಸಿ ಕೋರ್ಟ್ನ ಆವರಣದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷ ಉಮೇಶ್ ಕುಮಾರ್ ವೈ ಅವರು ಪೊಲೀಸರು ವಕೀಲರ ಮೇಲೆ ನಡೆಸಿದ ಗೂಂಡಾ ವರ್ತನೆ ಖಂಡನೀಯವಾಗಿದ್ದು ಬಂಟ್ವಾಳದ ವಕೀಲರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಈ ಘಟನೆಯನ್ನು ಲಘುವಾಗಿ ತೆಗೆದುಕೊಳ್ಳದೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ವಕೀಲರ ವೃತ್ತಿಗೆ ಅಡ್ಡಿಯಾಗದಂತೆ ನ್ಯಾಯ ಒದಗಿಸಿಕೊಡುವಂತೆ ತಿಳಿಸಿದರು. ವಕೀಲರ ಸಂಘದ ಸದಸ್ಯ ಮೋಹನ್ ಕಡಶಿವಾಲಯ ಮಾತನಾಡಿ, ವಕೀಲರ ರಕ್ಷಣಾ ಕಾಯ್ದೆ ಶೀಘ್ರವಾಗಿ ಜಾರಿಯಾಗಬೇಕು. ಇಂತಹ ಘಟನೆಗಳು ಪುನರಾವರ್ತನೆಯಾಗಬಾರದು. ಅತ್ಯಂತ ಶೀಘ್ರವಾಗಿ ಗೃಹ ಸಚಿವರು ಪೊಲೀಸ್ ಇಲಾಖೆಯನ್ನು ಹದ್ದುಬಸ್ತಿನಲ್ಲಿಡಬೇಕು. ಗೂಂಡಾಗಿರಿಯನ್ನು ನಿಲ್ಲಿಸಲು ಸೂಚನೆ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಪೊಲೀಸರ ವರ್ತನೆ ಮಿತಿಮೀರಿದ್ದು ಕಾನೂನು ಪಾಲನೆ ಮಾಡುವ ನಮಗೆ ಬೂಟಿನಿಂದ ತುಳಿಯುವುದಕ್ಕೂ ಗೊತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಕೀಲರ ಸಂಘದ ಅಧ್ಯಕ್ಷ ರಿಚರ್ಡ್ ಕೋಸ್ತಾ ಎಂ, ಕಾರ್ಯದರ್ಶಿ ಚಂದ್ರಶೇಖರ್ ಡಿ ಬೈರಿಕಟ್ಟೆ, ಉಪಾಧ್ಯಕ್ಷ ರಾಜೇಶ್ ಬೊಲ್ಲುಕಲ್ಲು, ಕೋಶಾಧಿಕಾರಿ ನಿರ್ಮಲಾ, ಜೊತೆ ಕಾರ್ಯದರ್ಶಿ ಸುನೀತಾ ಕೆ, ಸಾಂಸ್ಕೃತಿಕ ಕಾರ್ಯದರ್ಶಿ ವೀರೇಂದ್ರ ಎಂ ಸಿದ್ದಕಟ್ಟೆ ಹಾಗೂ ಹಿರಿಯ ಕಿರಿಯ ವಕೀಲರು ಭಾಗವಹಿಸಿದರು. ರಕ್ಷಣಾ ಕಾಯ್ದೆಯನ್ನು ಇದರಲ್ಲಿ ವಿಧಾನಸಭೆಯಲ್ಲಿ ಮಂಡಿಸುವಷ್ಟರ ಮಟ್ಟಿಗೆ ನಾವು ಪರಿಣಾಮಕಾರಿಯಾದ ಹೋರಾಟವನ್ನು ನಡೆಸಿದ್ವಿ. ಆ ನಂತರದ ದಿನಗಳಲ್ಲಿ ಆ ಹೋರಾಟ ಏನೋ ಒಂದು ಅಲ್ಲ ಹಿಡಿತ ಬಂತು ಅಂತ ನಾವು ಹೇಳ್ಬೋದು. ನಾವು ಆ ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದರೆ ಇವತ್ತು ರಕ್ಷಣಾ ಕಾಯ್ದೆ ಖಂಡಿತವಾಗಿ ಜಾರಿಯಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಬೆಳಗಾವಿ ಹೋರಾಟಗಳಲ್ಲಿ ಇರ್ಬೋದು ಅಥವಾ ಬೆಂಗಳೂರಲ್ಲಿ ಬೇರೆ ಬೇರೆ ಹೋರಾಟಗಳಲ್ಲಿ ನಮ್ಮ ಬಂಟ್ವಾಳದ ವಕೀಲರು ನಾವಲ್ಲಿ ಭಾಗವಹಿಸಿದ್ವಿ. ಆ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಆ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ಕೂಡ ಭಾಗವಹಿಸಿ ನಮಗೆ ಬೆಂಬಲವನ್ನು ಸೂಚಿಸಿದರು. ಆದರೆ ಈ ಸಂದರ್ಭದಲ್ಲಿ ನಮ್ಮ ಒತ್ತಾಯ ಒಂದೇ, ಈಗ ತಾವು ಅಧಿಕಾರದಲ್ಲಿದ್ದೀರಿ, ಖಂಡಿತವಾಗಲೂ ಈ ಒಂದು ವಕೀಲರ ರಕ್ಷಣಾ ಕಾಯ್ದೆ ಏನಿದೆ ಈ ಕಾಯ್ದೆಯನ್ನು ಶೀಘ್ರವಾಗಿ ಜಾರಿಗೊಳಿಸಿ ವಕೀಲರಿಗೆ ರಕ್ಷಣೆ ಸಿಗಬೇಕು. ನಾವು ವೃತ್ತಿ ಸ್ಥಳಗಳಲ್ಲಿ ನಿರ್ಭಯದಿಂದ ವೃತ್ತಿಯನ್ನು ಮಾಡುವುದಕ್ಕೆ ನಮಗೆ ಅವಕಾಶ ಆಗಬೇಕು ಅಂತ ನಮ್ಮ ಒಕ್ಕರಳ ಒತ್ತಾಯ ಇದೆ. ಪೊಲೀಸರಿಗೆ ಕರೆದುಕೊಂಡು ಅವರ ಮೇಲೆ ಅಮಾಯಕ ಒಬ್ಬ ವ್ಯಕ್ತಿಯ ವಕೀಲರ ವಿರುದ್ಧ ಅವರು ದೌರ್ಜನ್ಯವನ್ನು ಎಸಗಿರುತ್ತಾರೆ. ಆ ಪ್ರಕಾರವಾಗಿ ಪೊಲೀಸರ ವಿರುದ್ಧ ತೀರ್ಮಾನ ಸಭೆಗಳು ಅದೇ ರೀತಿ ಎಫ್ಐಆರ್ ದಾಖಲಾಗಿ ಆ ಎಫ್ಐಆರ್ ಪ್ರಕಾರವಾಗಿ ಈ ತನಕ ದಾಖಲಾಗಿದ್ದರೂ ಕೂಡ ಅವರು ಈ ತನಕ ಕೂಡ ಬಂಧಿಸಲಿಲ್ಲ. ಅವರ ಅಷ್ಟಕ್ಕೆ ರಾಜರೋಷವಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಅದರ ವಿರುದ್ಧವಾಗಿ ಅವರು ಕೂಡ ಮೊನ್ನೆ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿಕೊಂಡು ಠಾಣೆಯಲ್ಲಿ ಅವರು ಕೂಡ ಮುಷ್ಕರವನ್ನು ಮಾಡಿ ವಕೀಲರ ವಿರುದ್ಧ ಕೂಡ 4 ಎಫ್ಐಆರ್ ಅನ್ನು ಮಾಡಿದ್ದಾರೆ. ಈ ಪ್ರಕಾರವಾಗಿ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ವಕೀಲರ ಸಂಘವು ಆಗ್ರಹಿಸುತ್ತೇವೆ.